ಉಭಯ ತಿಟ್ಟುಗಳಿಗೂ ಸೈ ಎನ್ನಿಸಿದ್ದ ಖ್ಯಾತ ಯಕ್ಷಗಾನ ಹಾಸ್ಯಗಾರ ಮುಖ್ಯ ಪ್ರಾಣ ಕಿನ್ನಿಗೋಳಿ ಶನಿವಾರ ರಾತ್ರಿ ನಿಧನರಾದರು. ಅವರಿಗೆ 84 ವರ್ಷ ವಯಸ್ಸಾಗಿತ್ತು. 58 ವರ್ಷಗಳಿಗೂ ಮಿಕ್ಕಿ ತೆಂಕು ಮತ್ತು ಬಡಗು ಯಕ್ಷಗಾನ ರಂಗದಲ್ಲಿ ಸೇವೆ ಸಲ್ಲಿಸಿದ್ದರು. ಮುಖ್ಯ ಪ್ರಾಣ ಕಿನ್ನಿಗೋಳಿಯವರು ರುಕ್ಕಯ್ಯ ಶೆಟ್ಟಿಗಾರ್ ಹಾಗೂ ಸಿಸಿ ಶೆಟ್ಟಿಗಾರ್ತಿ ದಂಪತಿಯ ಮಗನಾಗಿ 12/3/1941ರಲ್ಲಿ ಜನಿಸಿದರು. ಶಿಮಂತೂರು ಪ್ರಾಥಮಿಕ ಶಾಲೆಯಲ್ಲಿ 5ನೇ ತರಗತಿಯವರೆಗೆ ವಿದ್ಯಾಭ್ಯಾಸವನ್ನ ಪೂರೈಸಿ ಮುಂದೆ ಯಕ್ಷಗಾನ ಕಲೆಯತ್ತ ಒಲವು ತೋರಿದ ಮುಖ್ಯ ಪ್ರಾಣರಿಗೆ ಗುರುಗಳಾಗಿ ಚಂದೋ ಬ್ರಹ್ಮ ಡಾಕ್ಟರ್ ಎನ್ ನಾರಾಯಣ ಶೆಟ್ಟರು, ಮಿಜಾರು ಅಣ್ಣಪ್ಪ, ಕವತ್ತಾರಿನ ಸೀತಾರಾಮ ಶೆಟ್ಟಿಗಾರ್, ಸುರತ್ಕಲ್ಲ ಸೂರಪ್ಪ ಶೆಟ್ಟಿಗಾರ್, ಬ್ರಹ್ಮಾವರದ ರಾಮನಾಯರಿ ಒದಗಿ ಬಂದರು. ಹವ್ಯಾಸಿ ಕಲಾವಿದರಾಗಿ 4 ವರ್ಷ, ಕಟೀಲು ಮೇಳದಲ್ಲಿ 4 ವರ್ಷ, ಇರಾ ಸೋಮನಾಥೇಶ್ವರ ಮೇಳದಲ್ಲಿ 2 ವರ್ಷ, ಸುಬ್ರಹ್ಮಣ್ಯ ಮೇಳದಲ್ಲಿ 1 ವರ್ಷ, ಮಂತ್ರಾಲಯ ಮೇಳದಲ್ಲಿ 1 ವರ್ಷ, ಸಾಲಿಗ್ರಾಮ ಮೇಳದಲ್ಲಿ 14 ವರ್ಷ, ಪೆರಡೂರು ಮೇಳದಲ್ಲಿ 8 ವರ್ಷ, ಕುಮುಟ ಮೇಳದಲ್ಲಿ 1 ವರ್ಷ, ಕದ್ರಿ ಮೇಳದಲ್ಲಿ 3 ವರ್ಷ ಹಾಗೂ ಮಂದಾರ್ತಿ ಮೇಳದಲ್ಲಿ 16 ವರ್ಷ. ಹೀಗೆ ಸುದೀರ್ಘ ತಿರುಗಾಟ ಮಾಡಿದ ಮುಖ್ಯ ಪ್ರಾಣ ಕಿನ್ನಿಗೋಳಿ ಆರಂಭ ಹಾಗೂ ಕೊನೆಯ ತಿರುಗಾಟ ಮಾಡಿದ್ದು ಕಟೀಲು ಮೇಳದಲ್ಲಿ. ಪ್ರತಿ ವರ್ಷ ಕಟೀಲಿನ ನವರಾತ್ರಿ ಆಟದಲ್ಲಿ ವೇಷ ಧರಿಸಿ ಸೇವೆ ಸಲ್ಲಿಸ್ತಾ ಇದ್ದ ಅವರು ಕಳೆದ ಬಾರಿಯೂ ಬಣ್ಣವನ್ನ ಹಚ್ಚಿದರು. ಮೃತರು ಓರ್ವ ಪುತ್ರನನ್ನ ಅಗಲಿದ್ದಾರೆ.